ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 24. ನೀವೇನಾರ ಮುಂಚಿನ 23 ಭಾಗಗಳನ್ನು ನೋಡಿದಂದ್ರೆ ಫಸ್ಟ್ 23 ವಿಡಿಯೋ ನೋಡ್ಬಿಟ್ಟು ಭಾಗ 24 ನೋಡಿ. ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ತರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಇದೇನಾಗಿ ಇವತ್ತು ಮನೆ ಹತ್ರ ಬರಲೇ ಇಲ್ಲ ಬೆಳಗ್ಗೆಂದನವ? ಹೂ ಕಣೆ ಗೌರಿ, ಸ್ವಲ್ಪ ಸಿಟಿಗೆ ಹೋಗಿದ್ದೆ. ಏನಾರ ಸಾಮಾನು ತರಬೇಕಾಯ್ತು, ಮನೆ ಸಾಮಾನು ಇರಲಿಲ್ಲ, ತಗೊಂಬರೋಣ ಅಂತ ಹೋಗಿದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಹೌದಾ, ಸಿಟಿಗೆ ಹೋಗಿದ್ದ? ಮತ್ತೆ ನಂಗೊಂದು ಮಾತು ಹೇಳಲೇ ಇಲ್ಲ. ನಾನು ಬರ್ತಿದ್ದೆ, ನಾನು ಸಾಮಾನು ತರಬೇಕಾಯ್ತು. ಅಯ್ಯೋ, ನೀನ್ ಬರ್ತಿದ್ದೆ ಒಳ್ಳೇದಾಗ್ತಾಗ. ನೀನಾರ ಬಂದು ಆ ಪಾರ್ಕಲ್ಲಿ ನಿನ್ ಮಗಳಾಡ ನವರಂಗಿ ಆಟನಾರ ನೋಡ್ಬಿಟ್ಟಿದ್ರೆ, ಆ ದೃಶ್ಯನಾರ ಕಣ್ಣಾರ ನೋಡ್ಬಿಟ್ಟಿದ್ರೆ, ನೀನ್ ಅಲ್ಲೇ ನೆಗದ್ ನೆಲ್ಲಿಕಾಯಿ ಆಗ್ಬಿಡ್ತಿದ್ದೆ. ಗೌರಿ, ನಿನ್ ಹತ್ರ ಒಂದು ವಿಚಾರ ಹೇಳ್ಬೇಕು ಕಣೆ. ಗಾಬರಿ ಆಗ್ಬೇಡ ಕಣೆ, ಟೆನ್ಷನ್ ಮಾಡ್ಕೋಬೇಡ, ಆಯ್ತಾ? ವಿಚಾರನ ಏನಾಗಿ ಅದು? ಮತ್ತೆ ಐಶು ಯಾರನ್ನ ಇಷ್ಟಪಡ್ತಾ ಇದ್ದಾಳೆ ಕಣೆ. ನಮ್ಮ ಐಶುನಾ? ಹೂ ಕಣೆ ಗೌರಿ, ಅವಳು ಯಾರನ್ನ ಇಷ್ಟಪಡ್ತಾ ಇದ್ದಾಳೆ. ನಾನು ನನ್ನ ಕಣ್ಣಾರ ನೋಡಿದೀನಿ. ಏನ್ ಮಾತಾಡ್ತಿದ್ಯಾ ಅಜ್ಜಿ? ನನ್ನ ಮಗಳು ಐಶು ಅಂತ ಕೆಲಸ ಮಾಡ್ತಾಳ? ನನ್ನ ಮಗಳು ಅಪ್ರಂಜಿ ಬೇರೆ ಯಾರನ್ನ ನೋಡಿರ್ಬೇಕು ನೀನು ದೂರದಲ್ಲಿ ನಿಂತ್ಕೊಂಡು. ಕರೆಕ್ಟ್ ನೋಡ್ದನಜಿ, ನನ್ನ ಮಗಳು ಅಂತ ಕೆಲಸ ಮಾಡಕ್ ಚಾನ್ಸೇ ಇಲ್ಲ ಕಣಜಿ. ಅಯ್ಯೋ, ನಾನು ಹಂಗೆ ಅನ್ಕೊಂಡಿದ್ದೆ ಕಣೆ. ಇವಳು ಇಂಥ ಕೆಲಸ ಎಲ್ಲ ಮಾಡಲ್ಲ, ಚೆನ್ನಾಗಿ ಓದ್ತಾಳೆ, ಕೆಲಸ ತಗೊಂತಾಳೆ, ಒಳ್ಳೆ ಹಸು ತತ್ತಾಳೆ ಅಂತ ಅನ್ಕೊಂಡಿದ್ದೆ ಕಣೆ. ಆದ್ರೆ ಇವಳು ಈ ತರ ಅಡ್ದಾರಿ ಇಳಿತಾಳೆ ಅಂತ ಗೊತ್ತಿರಲಿಲ್ಲ ಕಣೆ. ನಾನೇ ಅನ್ಕೊಂಡಾನ ಇವಾಗಿನವ ಪಾರ್ಕಲ್ಲಿ ನೋಡಿ ಬಂದಿದ್ದೀನಿ ಕಣೆ. ನೋಡಿ ನನಗೆ ಶಾಕ್ ಆಗೋಯ್ತು. ಇದೇನಪ್ಪ ಇದು, ಗೌರಿ ಮಗಳು ಇಷ್ಟೊಂದು ಕೆಟ್ಟವಳ, ಇಂಥ ಕೆಲಸ ಮಾಡ್ತಾಳ ಅಂತ ನನಗೆ ಬೇಜಾರಾಗೋದ್ ಕಣೆ. ಅದಕ್ಕೆ ಹಂಗಾರು ಮುಂಚೆನೆ ಹೇಳ್ದೆ, ನನ್ನೇ ನೋಡಿದ್ದೆ, ನನ್ನೇ ಬೈದೆ, ಇಂಥ ಕೆಲಸ ಮಾಡಬಾರ್ದು, ಇದೇನು ಇಂಥ ಕೆಲಸ ಮಾಡ್ತಿದ್ದೀರಾ ಅಂತ ಬೈದ್ರು. ಮತ್ತಳೆ ಇವತ್ತು ಪಾರ್ಕಲ್ಲಿ ಅವನ ಜೊತೆ ಕೂತವಳೆ. ಇವತ್ತು ಬೈದ್ ಬಂದಿದ್ದೀನಿ, ಅದಕ್ಕೆ ಇದನ್ನ ಮುಚ್ಚಿಕ್ಕೆ ಸರಿ ಆಗಲ್ಲ. ಸುಮ್ಮನೆ ಇವ್ ನಾಳೆ ಇನ್ನೂ 15 ಇರ್ತಾಳೆ ಅಂದ್ಬಿಟ್ಟು ನಿಂಗೆ ಹೇಳೋಣ ಅಂತ ಬಂದೆ. ಅಯ್ಯೋ ಶಿವರೇ, ಇದೇನಪ್ಪ ಇದು? ಇಂಥ ಕೆಲಸ ಮಾಡ್ತಾಳ ಮಗಳು. ಹೋಯ್ತು, ನಾನು ಇಟ್ಟಿದ್ದ ಕನಸುಗಳೆಲ್ಲ ನುಚ್ಚು ನೂರಾಯ್ತು. ನಾನು ಏನೋ ಕನಸ್ಕೊಂಡಿದ್ದೆ. ಬಂದರೋದಕ್ಕೆಲ್ಲ ಹೊರತಿದ್ದೆ ನನ್ನ ಮಗಳ ಬಗ್ಗೆ ಹೇಳ್ಕೊಂಡು. ಅಂತ ಹುಡುಗಿ ಇಂಥ ಹುಡುಗಿ ಯಾರು ಸವಾಸ್ಕೋ ಅಲ್ಲ, ಯಾರು ಕತ್ತೆತ್ ನೋಡಲ್ಲ. ಅಪರಂಜಿ ಅಂತ ಹೋಗ್ತಾ ಇದ್ದೆ. ಏನಪ್ಪ ಇಂಥ ಅಡ್ದಾರಿ ಹಿಡ್ದಾಳ ಇವಳು? ಬಿದ್ದಾಗ ಸಮಾಧಾನ ಮಾಡ್ಕೆಳೆ ಗೌರಿ, ಅಳಬೇಡ ಕಣೆ. ಅಯ್ಯೋ, ಇನ್ನೇನ್ ನಗನಜಿ. ಆ ಪಾಪರ್ ನೋಡಿ ಮಾಡ್ರ ಕೆಲ್ಸಕ್ಕೆ ಅವ್ರ ಅಪ್ಪನು ಎಟ್ಟೆಲ್ಲ ಸಹಿಕೊಂಡಿದ್ರು. ಹಂಗ ಓದ್ತಾಳೆ ಹಿಂಗ ಓದ್ತಾಳೆ, ಕೆಲಸ ತಗಂತಾಳೆ ಕಣೆ. ನಮ್ಮನ್ನೆಲ್ಲ ಸಾಕ್ತಾಳೆ ಆಯ್ತ. ಪಾಪರ ಮುಂಡೆ ಇಂಥ ಕೆಲಸ ಮಾಡ್ತಾಳೆ ಅಂತ ಕನಸು ಮನ್ಸಲು ಅನ್ಕೊಂಡಿರಲ್ಲ ಕಣಜಿ. ಅಯ್ಯೋ, ನಾನು ಕನಸು ಮನ್ಸಲು ಅಂದ್ಕೊಂಡಿರಲ್ಲ ಕಣೆ. ಇವಳು ಇಂಥ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಅಂತವ. ನನಗಂತೂ ಆ ದೃಶ್ಯ ನೋಡಿ ಪಾರ್ಕಲ್ಲಿ ಹಂಗೆ ಭೂಮಿ ಕುಸ್ತಂಗ ಆಗ್ಬಿಡ್ತು. ನನಗಂತೂ ಶಾಕ್ ಆಗೋಗ್ಬಿಡ್ತು ಅವಳ ಆಡ ಅವತಾರ ನೋಡಿ. ಅದ್ ಯಾವ ಜೊತೆ ಕೂತಿದ್ಲು? ಯಾರು? ಯಾವ ಊರವ್ರದ್ದು? ಅದ್ಯಾವನೋ ಯಾವ ಊರು ಏನ್ ಕಥನ ಒಂದು ಗೊತ್ತಿಲ್ಲ ಕಡೆ. ಅವ್ರನ್ನ ತೊಡೆ ಮೇಲೆ ಮನುಷ್ಯ ಮನೆಗೆ ಅವಳು ಲೆಕ್ಕ ಹಾಕಿ ಅಂತ ಕಿತ್ತೋದ್ ಬಿಡ್ಲ ಉಡಿ ಆಗಿದ್ದಳು ಅವಳು. ಏನು ತೊಡೆ ಮೇಲೆ ಮನುಷ್ಯ ಮನೆಗಿದ್ಲ? ಅಯ್ಯೋ, ಅವಳೆಗೆ ಬಿದ್ದುವಾಗ ಅಳಸು ಅಲ್ಲ ಅಡಗ ನೋಡ್ ಹಂಗೆ ಬಂದನಜಿ. ಅಲ್ಲ ಯಾಕೆ ತಗೊಂಡ್ಬಿಟ್ಟು ಬೇವರ್ಸಿ ನೋಡಿ ಚೆನ್ನಾಗಿ ಹಾಕಿಲ್ಲ ನಜಿ. ಅಲ್ಲ ಕೈ ಕಾಲು ಗಿರ್ಸಾಕಿಲ್ಲ ನಜಿ. ಅಯ್ಯೋ, ನಾನು ಮಾತ್ ಮೆಕ್ಕನ ಉಗಿದ್ ಬಂದಿದ್ದೀನಿ. ಆ ಕಿತ್ತೋದೊಳಗುವ ಮತ್ತೆ ಆ ಸಿಲ್ಲಿ ಕ್ಯಾತ್ನಂತನ್ಗುವ ನಾನು ಆಗೋಷ್ಟು ಬೈದ್ ಬಂದಿದ್ದೀನಿ. ಇನ್ನೇನ್ ಭಯನವ. ಮತ್ತೆ ಇನ್ನೊಂದು ವಿಚಾರ ಗೊತ್ತೇನೆ ಗೌರಿ, ಆ ಮನೆಯಾಳೆ ಮೂದೇವಿ ಇವಳಿ ಜೊತೆ ಆಗ್ಬಿಟ್ಟವಳೆ. ಅವಳು ಏನೇನೋ ಹೇಳ್ಕೊಡೋದು ಇವಳಿಗೆ. ಸುಮ್ ನೋಡೋಗ್ರೆ ಬೆಂಗಳೂರು ಕಡೆಗೆ ನಾವು ಲವ್ ಮ್ಯಾರೇಜ್ ಕಡೆ ಆಗಿರೋದು, ನಾವು ಒಡ ಒಂದೇ ಮದುವೆ ಆಗಿರೋದು. ನಿಮ್ಮಲ್ಲೆಲ್ಲ ಒಪ್ತಾರೆ, ನಿಮ್ಮಲ್ಲಿ ಒಪ್ಪಿರೋ ದಡ್ರಿ ಒಪ್ಪಕ್ಕಲ್ಲ, ದಡ್ರಿ ಅವಳು ಒಪ್ಪಲ್ಲ. ಸುಮ್ ನೋಡಾಗ ಮದುವೆ ಒಂದು ಮದುವೆ ಆದ್ಮೇಲೆ ಸುಮ್ನೆ ಅವರೇ ಸರಿ ಆಗ್ತಾರೆ, ಫೋನ್ ಮಾಡಿ ಕರೆಸಿ ಅಂತಾರೆ ಅಂತ ಎಲ್ಲವ. ಅವತ್ತು ಅವಳ ಮನೆ ಒಳಗೆ ಹೋಗಿ ಇವಳು ಐಶು ಲೆಕ್ಕ ಹಾಕ್ಯ ನಮ್ಮಂತ ಪತ್ತೋಳ ಅಂತ ನಾನು ನೋಡ್ತಾ ಇದೀನಿ. ಅವಳ ಮನೆ ಒಳಗೆ ಹೋಗಿ ಮಾತಾಡ್ತಾರೆ ಗುಸನ. ನಾನು ಮಗಳ ಕೇಳ್ಕೊಂಡೆ. ಹಂಗಾಗಿ ನಾನು ಜಾಸ್ತಿ ಈಗ ಬೈದ್ ನಮ್ಮಲ್ಲಿ ಬೆಂಗಳೂರು ಕಡೆ ಕೊಡೋದೇ ಮಾಡ್ತೀಯ. ನಮ್ಮ ಮಾನ ಮರ್ಯಾದೆಲ್ಲ 3 ಕಾಸು ಕರಾಜ್ ಆಗುತ್ತೆ. ಆ ಮಾದೇವಿ ನಮ್ಮ ಮಾನ ಮರ್ಯಾದೆ ಕಳೆಬೇಕು ಅಂತಲೇ ಪ್ಲಾನ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಟು ಏನೋ ಹೇಳ್ಕೊಡ್ತಾಳ ಹುಡುಗಿಗೆ. ಹಂಗ ನಾನು ಜಾಸ್ತಿ ಏನೋ ಬೈಯಕ್ ಹೋಗ್ಲಿಲ್ಲ. ಏನು ಆ ಮನೆಯಾಳೆ ಮೂದೇವಿ ಬೇರೆ ಗೊತ್ತಾಯ್ತೇನೆ ವಿಚಾರ? ಅಯ್ಯೋ ದೇವ್ರೆ, ಓತು ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸು ಕರಾಜ್ ಆಯ್ತು. ಇವಳು ಸೊಲ್ಲ ಅಡ್ಗ ಮನೆಯಾಳ ಜೊತೆ ಲಾಕ್ ಮಾತಾಡ್ಬೇಕು ಇವಳು. ಕಾಲೇಜ್ ಎಲ್ಲಾರು ಫೋನ್ ತಗೊಂಡ್ಬರ್ತಾರ ಅಂತ ನಾಟಕ ಆಡ್ಕೊಂಬಿಟ್ಟು ಮೊಬೈಲ್ ತಗೊಂಡೋಗ್ಬಿಟ್ಟು ಆ ಮೂದೇವಿ ಜೊತೆ ಬೇರೆ ಮಾತಾಡ್ತಾಳನು. ಮತ್ತೆ ಇವನವನ ಒಬ್ಬನ ಗಂಟ ಹಾಕಿಬಿಟ್ಟು ಪಾರ್ಕಲ್ಲಿ ಅಲ್ಲೇ ಸುತ್ತಾಡ್ತಾಳಂತಳಪ್ಪ. ಇವಳು ನೆಗೆ ಬಿದ್ದಲ್ಲಿ ಕಾಗ ನೋಡ್ರಪ್ಪ ಎಂತ ಮನೆಯಲ್ಲಿ ಕೆಲಸ ಮಾಡ್ತಾವಳೆ ಅಂತವ. ಅಲ್ಲ ಕಡೆ ಗೌರಿ, ನೀನ್ ಯಾಕೆ ಅವಳ ಕೈ ಫೋನ್ ಕೊಡಕ್ ಹೋದೆ? ಅರ್ಧ ಈ ಫೋನ್ ಬಂದ್ಬಿಟ್ಟು ಅರ್ಧ ಹಾಳಾಗೋದು ಎಲ್ಲವ. ಅಯ್ಯೋ, ಯಾವಳಿಗೆ ಗೊತ್ತಾಜಿ ಇವಳಿಂತ ಅಲ್ಕೆ ಕೆಲಸ ಮಾಡ್ತಾಳೆ ಅಂತವ. ಮುಂಚೆ ಫೋನ್ ಕೇಳ್ತಿರಲಿಲ್ಲ ಕಣಜಿ, ಬಿಟ್ಟೋಗಳು. ಈಗ 1 ತಿಂಗಳ ಹಿಂದೆ ಎಲ್ಲಾರು ತರ ಕಣಮ್ಮ ನಾನು ತಗೊಂಡೋಗ್ಬೇಕು ಅಂತ ನಾಟಕ ಆಡ್ಕೊಂಡು ಅವನ ಜೊತೆ ಮಾಡ್ಕೊಂಡ್ಲೇನ. ಹಂಗಾಗಿ ಅವ್ನ್ ಫೋನ್ ತಗೊಂಬಂತ ಹೇಳಿದ ನಾ ಕಿತ್ತೋದ್ ನನ್ನ ಮಗ ತಗೊಂಡು ಹೋಗಿ ಶುರುವಾದ್ಲು. ನನಗೆ ಹೆಂಗ್ ಗೊತ್ತು ಇವಳು ಇಂಥ ಕೆಲಸ ಮಾಡ್ತಾಳೆ ಅಂತ? ನನ್ಗೆ ಇವಳ ನಂಬಿಕೆ ಇತ್ತಲ್ಲ, ಇವಳೇನ್ ಬಿಡು ಅಂತ ಕೆಲಸ ಮಾಡಲ್ಲ, ಎಲ್ಲ ತಗೊಂಡ್ಬರ್ತಾರ ಅಂತ ನಾನ್ ಕೊಟ್ಟು ಕಳ್ಸಿವಿ. ಸಮಾಧಾನ ಮಾಡ್ಕೆಲೆ
ಇವಳು ಹಿಂಗೆ ಬಿಟ್ರು ಮಾತ್ರ ಗ್ಯಾರಂಟಿ ಇವಳು ತೋರ್ ಹೋಗ್ಬಿಡ್ತಾಳ ಅವನ ಜೊತೆಗೆ. ಇವಳನ್ನ ಏನಾರ ಮಾಡ್ಬಿಟ್ಟು ಬಿಗಿ ಮಾಡ್ಬೇಕು, ಅದ್ಬಸ್ ಮಾಡ್ಬೇಕು ಇವಳನ್ನ. ಬರ್ಲಿ ತಡ ಬೇವರ್ಸಿ ಮಂಡೆ ಮಾಡ್ತೀನಿ ಅವಳಿಗೆ. ಈ ಹಂಗ್ ಹೊಡಿತೀನಿ ಅಂದ್ರೆ ಅವಳು ಹುಟ್ಟಿದ್ದಿನ ಕಾಣ್ಬೇಕು. ಹಂಗ್ ಹೊಡಿತೀನಿ ಲೋಪರ್ಲ ಅವಳಿಗೆ. ದೊಡ್ಡರಂಗ ಜಿಲ್ಲೆ ಐತೆ, ಅಮ್ಮಗೆ ಹೇಳತ್ತೆ ಅಂತ ಕಾಣುತ್ತೆ. ಹೇಳಿ ಬಿಡು, ನಾನು ಧೈರ್ಯವಾಗಿ ಹೇಳ್ತೀನಿ. ನಾನು ಅವನ್ನೇ ಮದುವೆ ಆಗೋದಂತ ಅದೇನ್ ಮಾಡ್ತಾರ ಮಾಡ್ಲಿ. ಬಂದೇನೆ ಕತ್ತೆಲ್ಲ ನೋಡಿ. ಯಾಕೆ ಎಷ್ಟೊತ್ತಕವ ಟೈಮ್ ಎಷ್ಟಾಯ್ತು ನೋಡಿದೇನೆ? ಏನ್ 6 ಗಂಟೆ ಗೊತ್ತಾದ್ಯಾ? ಯಾಕೆ ಎಲ್ಲ ಇದ್ದೆ ಮಾತಾಡೆ? ಯಾಕೆ ಬಾಯಿ ಇಲ್ವಾ? ಬಾಯಿಗೆ ಗಿಡಿಕೊಂಡಿದ್ಯಾ? ಎಲ್ಲ ಐತೆ ಬಗಳು? ಎಲ್ಲಿ ಸುತ್ಕೊಂಡು ಹೋಯ್ದೆ? ಯಾವ ಜೊತೆ ಹೋಯ್ದೆ? ದೊಡ್ಡರಂಗ ಹೇಳಿದ್ ನಿಜವೇನೆ? ಹ್ಞೂ ಕಣಮ್ಮ, ನಾನ್ ಕೊಳಕೊಂಡು ಇಷ್ಟಪಡ್ತಾ ಇದೀನಿ. ನಾನ್ ಕೊಳಕೊಂಡೆ ಮದುವೆ ಆಗೋದು. ಏನಂದ್ರೆ ಬೇವರ್ಸಿ ನೋಡಿ, ಕೊಳಕೊಂಡೆ ಮದುವೆ ಆಗ್ತೀಯಾ? ಯಾವನೇ ಅವ್ನ್ ಕೊಳಕ? ಕೊಳಕೊಂಡೆ ಮದುವೆ ಆಗ್ತೀಯ? ಕೊಳಕೊಂಡು ಬಾಯಲ್ಲಿ ಮಾಡ್ತೀನಿ, ಕಿತ್ತೋದ್ ಮುಂಡೆ ಮಾಡ್ತೀನಿ. ಬಾಯಲ್ಲಿ ಒಳಕ್ ಬಾಯಲ್ಲಿ ಕಾಲಿಗೆ ಇರ್ತೀನಿ ಅಂತ ಕಾಲು ಮುರಿದು ಬಿಟ್ರೆ ಈ ಲೋಪ ನೋಡಿ ಹಚ್ಕೋದಂಗೆ ಸರಿ ಆಯ್ತು. ಬಾಯಲ್ಲಿ ಬಿಡಮ್ಮ, ದುಡ್ಡು ಬಿಡಮ್ಮ. ಬಿಡ್ಬೇಕ? ಬಿಡ್ತೀನಿ ಬಾ, ಬಾಯಲ್ಲಿ ರೂಮಿಗೆ ಬಾಯಿ ಚಣ್ಣ ಬಿಡ್ತೀನಿ ಬಾಯಲ್ಲಿ ಲೋಪರ್ ಮುಂಡೆ. ಏನಂದ್ರೆ ಲೋಪರ್ ಮುಂಡೆ ಕೊಳಕೊಂಡ್ ಮದುವೆ ಆಗ್ತೀಯ? ಯಾವನೇ ಅವ್ನ್ ಕೊಳಕ? ಪಾಪುಲೌಡಿ ಎಷ್ಟೇ ದೇರ ನಿನಗೆ? ಕೊಳಕೊಂಡೆ ಮದುವೆ ಆದು ಅಂತೀಯ? ಇನ್ನು 18 ವರ್ಷ ತುಂಬಿಲ್ಲ, ಇನ್ನು ಮದುವೆ ವಯಸ್ಸೇ ಇಲ್ಲ. ಅಲ್ಲ ಮದುವೆ ಬೇಕನೆ ನಿನಗೆ? ಹುಡುಕ್ಬೇಕನೆ? ಎಷ್ಟೇ ದೇರ ನಿನಗೆ? ಬಿಡೆ ಬಿಡೆ ಗೋರಿ, ಹೊಡಿಬೇಡ ಬಿಡೆ. ನೀ ಸುಂದರಾಗಿ ಇವತ್ತ ಈ ಲೋಪ ನೋಡಿ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ಏನೆಲ್ಲ ಆಸೆ ಇಟ್ಕೊಂಡಿದ್ದು ಗಂಡ ಅಂತೀವ. ಇವ್ರ ಅಪ್ಪ ಎಷ್ಟೆಲ್ಲ ಆಸೆ ಇಟ್ಕೊಂಡಿರ್ತದಿ, ಚೆನ್ನಾಗಿ ಓದ್ತಾಳೆ, ಗೌರ್ಮೆಂಟ್ ಕೆಲಸ ತಗಂತಾಳೆ ಅಂತವ. ಈ ಪರ್ಲ ಲೋಪ ನೋಡಿ ನೋಡಿದ್ರೆ ಅದ್ಯಾವನ್ನ ಅವನ್ನೇ ಮದುವೆ ಆಗ್ತೀನಿ ಅಂತಾಳೆ. ಕೊಳಕ ಅಂತ ಕೊಳಕ? ಯಾವನ ಅವ್ನ್ ಕೊಳಕ? ಏನೇ ಮಾಡಿದ್ರು ಅಷ್ಟೇ, ನಾನ್ ಸಾಯಿಸಿದ್ರು ಅಷ್ಟೇ, ನಾನು ಅವನ್ನೇ ಮದುವೆ ಆಗೋದು. ಏನಂದ್ರೆ ಕಿತ್ತೋದಳೆ ಕೇಳಿಸಿದ ಮಾತಾ? ಅವನ್ನೇ ಮದುವೆ ಆಗೋದು ಅಂತೀಯ? ಕಿತ್ತೋದ್ ಮುಂಡೆ ನಾನೇನೋ ಒಳ್ಳೆಳು, ಚೆನ್ನಾಗಿ ಓದ್ಕೊಂತಾಳೆ, ರೂಮಲ್ಲೆಲ್ಲ ಮೊಬೈಲ್ ತಗೊಂಡು ಚೆನ್ನಾಗಿ ಲೆಕ್ಕ ಹಾಕ್ತಾಳೆ ಅಂದ್ರೆ ಇವ್ಳು ಮನೆ ಆಡ್ಬಿಟ್ಟು ಅವನ ಜೊತೆ ಮಾತಾಡಕ್ಕೆ, ಅವನ ಜೊತೆ ಮೆಸೇಜ್ ಮಾಡಕ್ಕೆ ಫೋನ್ ಒಳಗೆ ತಗೊಂಡು ಹೋಗ್ತಿದ್ದ. ಅದು ರೂಮಲ್ಲಿ ಮನೆಕ್ಕಿಂತ ಕಣಮ್ಮ ಓದ್ಕೋಬೇಕು, ಟಿವಿ ಸೌಂಡು ಓದ್ಕೊಳಕಲ್ಲ ಅಂತ. ಇವ್ 6 ಗಂಟೆಗೆ ವಯಸ್ಸರ್ಕಿರ್ತಿದ್ದಲ್ವ, ಇದಕ್ಕೆ ವಯಸ್ಸರ್ಕಿರ್ತಿದ್ದೀನು, ಅವನ ಜೊತೆ ಮಾತಾಡಕ್ಕೆ ವಯಸ್ಸರ್ಕಿರ್ತಿದ್ದು. ಲೋಪ ಮುಂಡೆ ಬಗಳೇ, ಇನ್ನೊಂದ್ಸಲ ಕೊಳಕೊಂಡು ಮದುವೆ ಆಗ್ತೀನಿ ಅಂತ ಹೇಳಲ್ಲ ಅಂತ ಬಗಳೇ. ಇನ್ನೊಂದ್ಸಲ ಅವನ ಜೊತೆ ಮಾತಾಡಲ್ಲ, ಅವನ ಜೊತೆ ಸುತ್ತಲ್ಲ ಅಂತ ಬಗಳೇ. ಇಲ್ಲ, ನಾನು ಹೇಳಲ್ಲ. ನೀನೇನೇ ಮಾಡ್ರು ಸರಿ, ನಾನು ಅಡ್ಡಡ್ಡ ಉದ್ದುದ್ದ ಸಿಗ್ದಾಕಿರು ಸರಿ, ನಾನು ಅವ ಕೊಳಕೊಂಡೆ ಮದುವೆ ಆಗೋದು. ಕೊಬ್ಬ ಏನಂದ್ರೆ ಕೊಳಕೊಂಡೆ ಮದುವೆ ಆಗ್ತೀಯ? ಇನ್ನೊಂದ್ಸಲ ಹಂಗಂತ್ಯ ಅಂತ್ಯ ಬಾಯ್ದ ಬರೆ ಹಾಕ್ಬಿಡ್ತೀನಿ ಹಂಗೆ ಕಿತ್ತೋದ್ ಮುಂಡೆ. ಕತ್ತಲವ್ರಿ, ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸು ಕರಾಜ್ ಆಗ್ತಿದ್ಯಾ? ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ಕೊಂಬಿಟ್ಟು 6 ಗಂಟೆ ಆದ್ರೂ ಮನೆಗೆ ಬರಲ್ಲ. ನಾನನ್ನ ಚೆನ್ನಾಗಿ ಸ್ಪೆಷಲ್ ಕ್ಲಾಸ್ ತಗೊಂಡವ್ರನ ಪಾಪ. ಅಲ್ಲೂ ಓದುತ್ತೆ, ಅಲ್ಲೂ ಸ್ಪೆಷಲ್ ಕ್ಲಾಸು ಪಾಪ. ಅವ್ರಿಗೆ ಓದಿ ಏನಾಗುತ್ತೆ ಅಂತ ನಾನು ದೊಡ್ಡರಂಗ ಜಿಕ್ಕಲ್ಲ ಹೇಳ್ಕೊಂತ ಇದೀನಿ. ಇವ್ಳು ನೋಡ್ರೆ ಪಾರ್ಕಲ್ಲಿ ಅಲ್ಲೇ ಇಲ್ಲಿ ಥಿಯೇಟರ್ ಅಲ್ಲಿ ಅಲ್ಲೇ ಇಲ್ಲಿ ಸ್ಪೆಷಲ್ ಕ್ಲಾಸ್ ಐತಾನೆ ಅವನ ಜೊತೆ ಕಿತ್ತೋದವ್ರಿ. ನನಗೆ ಮೋಸ ಮಾಡ್ತೀಯ? ನನ್ಗೆ ಯಾಮಾರಿಸ್ತೀನಿ? ಅದು ಪಾರ್ಕಲ್ಲಿ ಆ ಕೊಳಕನ್ನ ತೊಡೆ ಮೇಲೆ ಬರೋ ಮನುಷ್ಯ ಮಲಗಿದ್ದಂತೆ. ನಿನ್ ಮಕ್ಕಷ್ಟು ಬೆಂಕಿ ಇಕ್ಕ. ನಿನ್ಗೆ ಯಾರು ಮಾನ ಮರ್ಯಾದೆ ಇಲ್ವಾ? ನಿನ್ಗೆ ಯಾರು ಮಕ್ಕಳು ಕೇಳಿಲ್ವಾ? ಕಿತ್ತೋದ್ ಮುಂಡೆ ಇಂತ ಕಿತ್ತೋದಾಟ ಕಲ್ತ್ಬಿಟ್ಟಿದ್ಯಾ? ಬಿಡೆ ಬಿಡೆ, ಸಾಕು ಬಿಡೆ, ಹೊಡಿಬೇಡ ಬಿಡೆ, ಬರೆ ಬಿಡೋದಿಲ್ಲ. ಮನೆ ಮುಂಡೆ ಇವತ್ತ ಕುಚ್ಚೆ ಇಸ್ಬಿಟ್ಟು ಸಾಯಿಸ್ಬಿಡ್ತೀನಿ. ಇಂತ ಮಗಳು ಇಲ್ದಿರು ಬರ. ನೋಡ ಯಶು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ ಕೆಲಿಚ. ಇವತ್ತಿದ್ನೆಲ್ಲ ನಿಲ್ಲಿಸ್ಬೇಕು. ನಾಳೆಯಿಂದ ಸುಮ್ಮನೆ ನೀನಾಯ್ತು, ನಿನ್ ಕಾಲೇಜ್ ಆಯ್ತು, ನೀನ್ ಓದಾಕಂತ ಇದ್ರೆ ಸರಿ. ಹೇಳ್ತೀನಿ ಕೇಳು, ಇವನ್ನೆಲ್ಲ ಆಟಗಳು ಆಡೋದ್ ಮುಂದುವರ್ಸಿರೆ ಪರಿಣಾಮ ನಟ್ಕಿರಲ್ಲ. ಒಳ್ಳೆ ಮಾತಲ್ಲಿ ಇದನ್ನೆಲ್ಲ ಮರ್ಸ್ಬಿಟ್ಟು ಸುಮ್ಮನೆ ಓದೋದ ಕಡೆ ಗಮನ ಕೊಡು. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಅವನು ಮರೆಯಲ್ಲ. ನೀವ್ ಹಿಡ್ಕೊಂಡು ಜಡ್ದ್ರು ಬಡ್ದ್ರು ಹೊಡೆದ್ರು ನಾನು ಆವತ್ತಿದ್ರು ಅವನ್ನೇ ಮದುವೆ ಆಗೋದು. ನೀನು ಸಾಯಿಸಿರು ಅಷ್ಟೇ. ಏನಂದ್ರೆ ಬಿಡೋದಿಲ್ಲ. ಇವತ್ತು ಒಂದು ಗತಿ ಕಾಣಿಸ್ಬಿಡ್ತೀನಿ ಆಗಿದ್ದಾಗ್ಲಿ. ನಿಂಗೆ 9 ತಿಂಗಳು ಎತ್ತು ಒತ್ತು ಸಾಕಿದ ಅಮ್ಮಗಿನವ, ಅಪ್ಪ ಅಮ್ಮಗಿನವ ಅವನೇ ಹೆಚ್ಚಾದ್ನೇನೆ. ಯಾರು ಬಿಟ್ಟು ಬಿಡ್ತೀನಿ, ಅವ್ನು ಬಿಡಲ್ಲ ಅಂತೀಯ? ಕೊನೆದಾಗಿ ಹೇಳ್ತೀನಿ ಕೇಳು, ಇವನ್ನೆಲ್ಲ ಬಿಟ್ಬಿಟ್ಟು ದೊಡ್ಡರಂಗ ಜಾದಂಗೆ ನಿನ್ನಟಿನ ಓದ್ಕೊಂಡಿದ್ರೆ ಗೆದ್ದೆ ಅವ್ಡಿ. ಇಲ್ಲ ಅಂದ್ರೆ ಮಾತ್ರವ ನಮ್ಮನ್ನ ನೀನ್ ಕಳ್ಕೋಬೇಕಾಗತ್ತೆ, ನಮ್ಮನ್ನ ಬಿಡ್ಬೇಕಾಗತ್ತೆ. ನಾ ಮನೆ ಸೇರ್ಸಲ್ಲ, ನಿನ್ನ ಹೇಳ್ತೀನಿ ಕೇಳು. ಆಯ್ತು, ನೀ ಮನೆ ಸೇರ್ಸಿದ್ರೆ ಪರವಾಗಿಲ್ಲ, ನಾನಂತ ಅವ್ನು ಬಿಡಲ್ಲ. ನನಗೆ ನಿಮ್ಗಿನ್ನ ಕೊಳಕನೇ ಹೆಚ್ಚು. ಏನಂದಾಗಿ ಲೋಪರ್ ಮುಂಡೆ? ಇನ್ನೊಂದ್ಸಲ ಹೇಳು. ಇಷ್ಟ ದಿನ ಸಾಕಿ ಸಲವಿದ ಅಪ್ಪ ಅಮ್ಮಗಿಂದನುವ ನೆನ್ನೆ ಮೊನ್ನೆ ಬಂದಿರ ಕೊಳಕನ ಹೆಚ್ಚಾದ್ರೆ ನಿನ್ಗೆ? ಶಬಾಷ್ ಕಣೆ, ಸಾರ್ಥಕ ಆಯ್ತು. ಇವಳು 9 ತಿಂಗಳು ಎತ್ತು ಒತ್ತು ಸಾಕಿದ್ಕುವ ಸಾರ್ಥಕ ಆಯ್ತು ಕಣೆ.